ಗ್ರಾಮದ ದೇವರೇನು ಸೋಮನಾಥ ದೇವರೇನು ದುಂಬುದಿ ಒಂದು ಅಂಚನೆ ಅಪ್ಪೆ ಮಲೆಲ ಚಾಮುಂಡಿ ದೇವರೇನು ದುಂಬುದಿ ಒಂದು ಇನಿ ಕನೀರ್ ತೋಟ ರಸ್ತೆ ಕಾಂಕ್ರೀಟೀಕರಣ ಭಾರಿ ಆತ ಕಾಲೋರ್ದಿಂತಲ್ಲ ಈ ಭಾಗ ರಸ್ತೆಗೆ ಕಾಂಕ್ರೀಟೀಕರಣ ಅವ್ರು ಬಂದ ಮನ ಊರ್ದಾಕ ಮಾತೇರ್ನಲ್ಲ ಒಂಜಿ ಆಸೆ ಅಭಿಪ್ರಾಯ ಇರ್ತೇನೆ ಖಂಡಿತವಾದಲ್ಲ ಈ ಒಂಜಿ ಕೋಟೆಕಾರು ಪಟ್ಟಣ ಪಂಚಾಯತಿ ಇರ್ದು 15 ಲಕ್ಷ ಅನುದಾನೋಡು ಈ ಒಂಜಿ ರಸ್ತೆ ಕಾಂಕ್ರೀಟೀಕರಣ ಆತನು ಆಯ್ತಾ ಇನ್ನಿ ನಮ್ಮ ಉದ್ಘಾಟನೆಗೆ ನಮ್ಮ ಮಾತ ಸೇರಿದ ಈ ಉದ್ಘಾಟನೆಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಯನ ಚಂದ್ರನಾಥ್ ಪಂಡಿತ್ ಹೌಸ್ ಮೇರೆನೆ ಎಂಕಲ್ನ ಕೋಟೆಕಾರ ಗ್ರಾಮದ ಪರವಾದ ಮೇರೆ ಆರ್ಥಿಕವಾದ ಮೇರೆ ಸ್ವಾಗತ ಮಾಡ್ತಂದಿಲ್ಲ ಅವೇ ರೀತಿ ಭಾರತೀಯ ಅವೇ ರೀತಿ ಎಂಕಲ್ನ ಕೋಟೆಕಾರ ಪಟ್ಟಣ ಪಂಚಾಯತ್ ಈ ಒಂಜಿ ರಸ್ತೆಗೆ 15 ಲಕ್ಷ ರೂಪಾಯಿ ಅನುದಾನ ಒದಗಿಸದು ಈ ಭಾಗದ ಕಾಂಕ್ರೀಟೀಕರಣಕ್ಕೂ ಸಂಪೂರ್ಣವಾದ ಸಹಕಾರ ಮಂತನ ನಮ್ಮ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರ ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಯನ ಜಯಶ್ರೀ ಪ್ರಫುಲ್ ದಾಸ್ ಮೇರೆಲ್ಲ ಇಂಕಲ ಕೋಟೆಕಾರ ಗ್ರಾಮದ ಪರವಾದ ಮೇರೆನೆ ಹೃತ್ಪೂರ್ವಕವಾದ ಸ್ವಾಗತ ಮಂತಲ್ಲ ಅವೇ ರೀತಿ ಜಿಲ್ಲೆದ ಉಪಾಧ್ಯಕ್ಷರು ಅವೇ ರೀತಿ ಮೈಸೂರು ಇಂಡಸ್ಟ್ರೀಸ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆದ ನಿರ್ದೇಶಕರ ಅಂಚನೆ ಅಧ್ಯಕ್ಷರಾಯನ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬೇರೆಲ್ಲ ಎಂಕಲೆ ಸ್ವಾಗತ ಮತ್ತೊಂದಲ್ಲ ಅವೇ ರೀತಿ ಎಂಕಲ ಮುರಾಣಿ ಶಿಲಾನ್ಯಾಸನಾಗ ರವೀಂದ್ರ ಪಾತ್ರ ಬಂದಿರ್ತಾರೆ ಏನು ಆಯ್ನಾಥ ಬೇಗ ಉದ್ಘಾಟನೆ ಮನ್ಪೋಡು ಎಂಕಲ್ ಪೂರ ಒಟ್ಟಿಗೆ ಸೇರಿದು ಮನ್ಪೋವನ್ ನಾವೇ ರವೀಂದ್ರ ಪಂಡಿಲಕ್ಕನೆ ಇನ್ನು ಉದ್ಘಾಟನೆ ಎಲ್ಲ ಮನ್ಪರ ಒಟ್ಟಿಗೆ ಸೇರು ಅಂದ ಭಾರಿ ಸಂತೋಷ ಆಗ್ಬೋದು ರವೀಂದ್ರ ಅವೇ ರೀತಿ ಇದೆ ಅಲೆಮಾರಿ ಜನಾಂಗದ ಅಧ್ಯಕ್ಷರಾದಲ್ಲ ಬೇರೆ ನಮ್ಮ ಈ ಒಂಜಿ ನಮ್ಮ ಕರ್ನಾಟಕ ಸರ್ಕಾರದ ಒಂಜಿ ಘನ ಸರ್ಕಾರದ ರೇಟ್ ಒಂಜಿ ಅಧ್ಯಕ್ಷರಾದಲ್ಲ ಅರೆಗಳ ಅಂಚನೆ ನನಾತ್ಲ ಒಂಜಿ ಸೇವೆ ಭಾಗ್ಯ ಮನ್ಪುಣ ದೇವರ ಭಾಗ್ಯನ ಕೊರಡು ಅರೆಲ್ಲ ಎಂಗ್ಲ ಗ್ರಾಮದ ಪರವಾದ ಋತುರಾಗ ಸ್ವಾಗತ ಮಂತಂದಿಲ್ಲ ಅವೇ ರೀತಿ ಎಂಗೆಲ್ಲ ಬಲವಾಯನ ಶಕ್ತಿ ಕೇಂದ್ರ ಕೋಟೆಕಾರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇನ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಬೇರೆಲ್ಲ ಎಂಗೆಲ್ಲ ಕೋಟೆಕಾರ ಗ್ರಾಮದ ಪರ ಸ್ವಾಗತ ಮಂತಂದಿಲ್ಲ ಅವೇ ರೀತಿ ಎಂಗೆಲ್ಲ ಜಿಲ್ಲೆದ ಉಪಾಧ್ಯಕ್ಷರೇನ ಯಶವಂತ್ ಬೇರೆಲ್ಲ ಎಂಗೆಲ್ಲ ಕೋಟೆಕಾರ ಗ್ರಾಮದ ಪರ ಸ್ವಾಗತ ಮಂತಂದಿಲ್ಲ ಅವೇ ರೀತಿ ಪ್ರದೇಶಿಯಾಯನ ನವೀನ್ ಪಾದಲ್ಪಾಡಿ ಬೇರೆಲ್ಲ ಎಂಗೆ ಸ್ವಾಗತ ಮಂತಂದಿಲ್ಲ ಅವೇ ರೀತಿ ಜಿಲ್ಲೆದ ಕಾರ್ಯದರ್ಶಿಯಾಯನ ರವಿಶಂಕರ್ ಕ್ಷೇತ್ರದ ಕಾರ್ಯದರ್ಶಿಯಾಯನ ಉಪಾಧ್ಯಕ್ಷರಾಯನ ರವಿಶಂಕರ್ ಸೋಮೇಶ್ವರ ಬೇರೆಲ್ಲ ಸ್ವಾಗತ ಮಂತಂದಿಲ್ಲ ಅವೇ ರೀತಿ ನಮ್ಮ ಪುರ ಸಹಾಯ ಸಹಕಾರಗಳು ದಯಾನಂದರು ಅಂಚೆನೆ ಎಂಕಲ್ನ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಯನ ಪುರುಷೋತ್ತಮ ಗಟ್ಟಿ ಅವೇ ರೀತಿ ಗೋವಿಂದನ್ನೇ ಅವೇ ರೀತಿ ಎಂಕಲ್ಲ ಹಿರಿಯರು ಕೋಟೆಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿದ ನಮಕ ಪೂರ ಒಂಜಿ ಮಾರ್ಗದರ್ಶಿಲು ಅವೇ ರೀತಿ ನಂಕೊಂಜಿ ಒವ್ವೇ ಸಲಹೆ ಸಹಕಾರ ಕೊರ್ಪುನಂಚಿನ ಭಾರತೀಯ ಜನತಾ ಪಾರ್ಟಿದ ಮಾಜಿ ಎಂಗೆಲ್ಲ MLA ಎಂದು ಬಂದಳು ಚಂದ್ರಶೇಖರ್ ಉಚ್ಚಿಲ್ ಅರೆಲ್ಲ ಹೆಂಗೆ ಮಾತಾಡ ಬರೋದು ಸ್ವಾಗತ ಮಂತಂದಿಲ್ಲ ಅವೇ ರೀತಿ ಬೈದಿನಂಚಿನ ಮಾತ ಗೋವಿಂದನ್ನೇ ಅದಕ್ಕೂ ಜನ್ನೋಜನ್ನ ಅದಕ್ಕೂ ಅವೇ ರೀತಿ ಗೆಳೆಯರ ಬಳಗ ಅದಕ್ಕೂ ಅವೇ ರಿಲಯನ್ಸ್ ದಾಖಲೆ ಅದಕ್ಕೂ ಓಂಸಾಯಿ ದಾಖಲೆ ಅದಕ್ಕೂ ಹೆಚ್ಚೊನ್ನೆ ಅದಕ್ಕೂ ಆನಂದನ್ನೇ ಅದಕ್ಕೂ ನಮ್ಮ ಗಂಗಾಧರನ್ನೇ ಅದಕ್ಕೂ ಮಾತೆರಲ್ಲ ಒಂದೇ ಪಾತೆರಡು ಸ್ವಾಗತ ಮಂತೊಂದು ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಎಂಕೆಲ್ಲ ಕೊನೆಗೊಳಿಸುವಂದಿಲ್ಲ ಇತ್ತೆ ಮಾತೆರಲ್ಲ ಒಂಜಿ ತಾರಾಯನೆ ಹಾಕೋಣ ಮುಖಾಂತರ ಈ ರಸ್ತೆಯನ್ನು ಒಂಜಿ ಉದ್ಘಾಟನೆ ಮಾಡ್ಕೊಂಡು ಬಂದು ಮಾತಾಡಲ್ಲ ಅನ್ನೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಟೆಕಾರ ಪಟ್ಟಣ ಪಂಚಾಯತ್ದ ಅಧ್ಯಕ್ಷರಾಯನ ಜಯಶ್ರೀ ಪ್ರಫುಲ್ ದಾಸ್ರೆ ನನ್ನ ಆತ್ಮೀಯ ಮಿತ್ರರೇ ಜಿಲ್ಲೆಯ ಉಪಾಧ್ಯಕ್ಷರಲ್ಲ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ದ ಅಧ್ಯಕ್ಷರಾಯನಂಚಿನ ನನ್ನ ಆತ್ಮೀಯ ಮಿತ್ರೆ ಸಂತೋಷ್ ಕುಮಾರ್ ಬೋಳ್ಯಾರೆ ಅಲೆಮಾರಿ ಬೊಕ್ಕ ಅಲೆಮಾರಿ ನಿಗಮದ ಅಧ್ಯಕ್ಷರಾಯನಂಚಿನ ಎಂಗ್ಲ ನಾಯಕರಾಯನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ರೆ ಮಾಜಿ ಅಧ್ಯಕ್ಷರಲ್ಲ ಎಂಗ್ಲ ಮಾರ್ಗದರ್ಶಕರಲ್ಲ BJPದ ಹಿರಿಯ ಮುಂದಾಳನಂಚಿನ ಚಂದ್ರಶೇಖರ್ ಉಚ್ಚಿಲ್ರೆ ಈ ಭಾಗದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಂಚಿನ ಜಿತೇಂದ್ರ ಶೆಟ್ರೆ ಕ್ಷೇತ್ರದ ಉಪಾಧ್ಯಕ್ಷರಾಯನ ಯಶವಂತ ಮೀನ್ರೆ ರವಿಶಂಕರ್ ಸೋಮೇಶ್ವರ್ರೆ ಪ್ರಧಾನ ಕಾರ್ಯದರ್ಶಿಯನಂಚಿನ ನವೀನ್ ಪಾದಲ್ಪಾಡ್ಯರೆ ಪ್ರಮುಖರಾಯನಂಚಿನ ದಯಾನಂದರೆ ಶೇಖರ್ ಕಣ್ಣೀರ್ ತೋಡ್ರೆ ಈ ಭಾಗದ ಮಾತ ಹಿರಿಯರೇ ಬೊಕ್ಕ
ಮಾತಾ ಪಾರ್ಟಿದ ಪ್ರಮುಖ ಕಾರ್ಯಕರ್ತರು ಬಾರಿ ಸಂತೋಷ ಆಪುಂಡು. ಕೋಟೆಕಾರ ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ತೆಕ್ಕೆ ಬರ್ತದೆ 5 ವರ್ಷ ಮುಗಿಯೊಂದು ಬರ್ತದೆ. ಈ ಸಂದರ್ಭ ಇತ್ತ ಅಧ್ಯಕ್ಷರಾದ ಜಯಶ್ರೀ ಪ್ರಫುಲ್ದಾಸರು ಅತ್ಯಂತ ಹೆಚ್ಚಿನ ಅನುದಾನ ಈ ಭಾಗ ಕನಪನ ಮೂಲಕವಾದ ಯಶಸ್ವಿಯಾದ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮಲ್ತಿನ ಭಾರಿ ಸಂತೋಷ. ಇನ್ನು ಇಡೀ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಪ್ರತಿ ಹಳ್ಳಿಗಳ ವಲಯದ ಗಲ್ಲಿಗಳ ಕಾಂಕ್ರೀಟೀಕರಣ ಮಲ್ಪನ ಮೂಲಕವಾದ ಅನೇಕ ಎಡೆಡ್ ಕೆಲಸ ಮಲ್ಪನ ಮೂಲಕವಾದ ಮಾತಾ ಒಂಜಿ ಕೌನ್ಸಿಲರ್ಸ್ನಕಲು ಒಂಜಿ ಒಮ್ಮತದ ಇತ್ತೊಂದು ಎಡ್ಡೆ ರೀತಿಯ ಅನುದಾನ ಕಂತದ್ದು ಜನಕ್ಕಲ್ನ ಪ್ರೀತಿ ಪಾತ್ರರಾತಿರ ಬಂದರೆ ಭಾರಿ ಖುಷಿ. ಅಂಡ ನಾನು ಎಲ್ಲ 24 ತಾರೀಕು ದಾನಿ ಅಕಲ ಅಧಿಕಾರ ಅವಧಿ ಕೊನೆ ಹಾಪುಡು. ಅಂಡ ಜನಕ್ಕಲೇ ಗೊತ್ತುಂಡು ಇನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರ್ತಂಚಿನ ಕೇಂದ್ರ ಸರ್ಕಾರಪ್ಪು ಅಲ್ಪದ ರಾಜ್ಯ ಸರ್ಕಾರಪ್ಪು ಅಲ್ಪದ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ಅಪ್ಪು ಒಂದು ಆ ರೀತಿಯ ಕೆಲಸ ಕಾರ್ಯ ಮಾಡ್ತಾ ಮಾಡ್ಬಿಟ್ಟು ಇಡೀ ನಮ್ಮ ಸಾರ್ವಜನಿಕರಿಗೆ ಗೊತ್ತಿತ್ತು ವಿಚಾರ. ಅಂಡ ನನ್ನ ದುಂಬದ ಚುನಾವಣೆ ಅತ್ಯಂತ ಹೆಚ್ಚಿನ ಪ್ರೀತಿದಿದ್ದು ಭಾರತೀಯ ಜನತಾ ಪಾರ್ಟಿ ವಿಶ್ವಾಸದಿದ್ದು ಭಾರತೀಯ ಜನತಾ ಪಾರ್ಟಿ ಗೆದ್ದವರನ್ನ ಈ ವಿಶ್ವಾಸದೊಟ್ಟಿಗೆ ನನಾತ್ ದುಂಬು ನಮ್ಮ ಹೆಚ್ಚಿನ ಕೆಲಸ ಕಾರ್ಯ ಯಾರು ಸಾಧ್ಯತೆ ಉಂಟು ದಯಪಂಡ ನಮ್ಮ ಸರ್ಕಾರ ಬತ್ತ 2 ವರ್ಷ ಆಯ್ತು ರಾಜ್ಯ ಸರ್ಕಾರ ಐದು ಪಕ್ಕ ನಂಗೆ ಅನೇಕ ಲೋಪದೋಷಲು ಬರ್ತದೆ, ಅನೇಕ ಪ್ರಾಕೃತಿಕ ವಿಕೋಪಲು ಬರ್ತದೆ. ಐದು ಹತ್ರ ಅದು ಸರ್ಕಾರಕ್ಕೆ ಹೆಚ್ಚಿನ ಅನುದಾನ ಕೊಡೋ ಅವಕಾಶ ಆಯ್ತು. ಇದಕ್ಕೆ ಇಂಕ್ಲು ಮಸ್ತ್ ವಿಷಾದ ಪಡೆಯಪ್ಪ ಯಾಕಂದ್ರೆ ಮಸ್ತ್ ಆಸೆ ಆಕಾಂಕ್ಷೆಗಳು ನಮ್ಮ ಯಡಿಯೂರಪ್ಪಾಜಿಗಿತ್ತು. ಆಯ್ತು ಒಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ಗಳ ಇಡೀ ನಮ್ಮ ಜಿಲ್ಲೆನ ಒಂಜಿ ಮಾದರಿ ಜಿಲ್ಲೆ ಪುಣಚಿನ ಒಂಜಿ ಅಕಲ್ನ ಮನಸ್ಸಿತ್ತು. ಆಂಡ ಕಾರಣಾಂತರ ಅದು ಆಂಡಲ ಎತ್ತು ಕಷ್ಟ ತೊಂದರೆಗಳು ಬತ್ತನ ಆಯ್ನೊಂಜಿ ಸಶಕ್ತವಾದ ಎದುರಿಸೋದು ಇನ್ನು ಯಡಿಯೂರಪ್ಪರೇ ನಂಗೆ ಒಂಜಿ ಉತ್ತಮವಾಗಿ ಆಡಳಿತ ಕೊಡ್ತಾರೆ. ಇನ್ನು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ಗಳ ಅನೇಕ ಅನುದಾನ ಬರೆಯುತ್ತದೆ. ಆ ಅನುದಾನ ಪೂರ ನಾನು ತುಂಬ ದಿನಕ್ಕೆ ಈ ಒಂಜಿ 2-3 ಸಾರಿ 2 ಸಲ ಇಂಚು ಆಯ್ನ ಹಿಡಿದ ಭಾರಿ ಕಷ್ಟ ಆಗ್ತದೆ. ಅಂಡ ನಾನು 9 ದಿನಕ್ಕೆ ಅನೇಕ ನಗರೋತ್ಥಾನದಂಚಿನ ಒಂದು ಫಂಡ್ ಬರ್ತದೆ. 9 ದಿನಕ್ಕೆ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ಅನೇಕ ಕೆಲಸ ಕಾರ್ಯ ಉಂಟು. ಆ ಕೆಲಸ ಕಾರ್ಯ ಯಶಸ್ವಿ ಆವಡು ಪನ್ನೊಂದು ಇಡೀ ಬೈದಿನಂಚಿನ ಮಾತ್ರೆಗಳ ಅಭಿನಂದನೆ ಸಲ್ಲಿಸೋ ಒಂದು ವಿಶೇಷವಾದ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಮಾತ್ರ ಇಡೀ ಕೌನ್ಸಿಲರ್ಸ್ಗಳಿಗೆ ಮಾತ್ರ ಅಭಿನಂದನೆ ಸಲ್ಲಿಸೋ ಒಂದು ಅಡ್ಡ ಕೆಲಸ ಕಾರ್ಯ ಮಾಡ್ತೀನಿ ನನ್ನವರು ಅಭಿನಂದನೆ ಸಲ್ಲಿಸೋ ಒಂದು ಇನ್ನು ಈ ರಸ್ತೆ ಉದ್ಘಾಟನೆ ಬೈದಿನ ಮಾತ್ರ ಪ್ರಮುಖರಲ್ಲ ಮೂಲಕವಾದ ಒಂದು ಈ ರಸ್ತೆಗೆ ತಾರಾಯಕನ ಮೂಲಕವಾದ ನಮ್ಮ ಇನ್ನು ಈ ಕೆಲಸ ಕಾರ್ಯ ಶುರು ಪ್ರಾರಂಭ ಮಾಡ್ತಂದಿಲ್ಲ ಮಲ್ತಿನಂಚಿನ ಈ ರಸ್ತೆ ಒವೇ ಒಂದು ರೀತಿಯ ವಿಘ್ನಗಳು ತೊಂದರೆ ಬರಂದ ಇಡೀ ಈ ರಸ್ತೆ ಸಂಚಾರ ಮಲ್ಪನಂಚಿನ ಮಾತ್ರ ನೆತ್ತ ನಿರಕರದಕ್ಲಿಗಾದಪ್ಪು ಈ ರಸ್ತೆ ಬೋಪುರಕ್ಲಿಗಾದಪ್ಪು ದೇವರ ಒವೇ ಒಂದು ರೀತಿಯ ಒಂದು ಕೊರತೆ ಬರಂದಿಲ್ಲಕ್ಕ ಈ ಜಾಗದ ನಮ್ಮ ಅಪ್ಪ ಮಲಯಾಳ ಚಾಮುಂಡಿಲ್ಲ ಆ ಸೋಮನಾಥ ಎಲ್ಲ ನಂಗೆ ಮಾತ್ರ ಅನುಗ್ರಹ ಮಾಡ್ಬಿಟ್ಟು ಒವೇ ಒಂದು ರೀತಿಯ ಅಪಘಾತಗಳು ಅವಘಡಗಳು ಆವಂದಿಲ್ಲಕ್ಕೆ ರಕ್ಷಣೆ ಮತ್ತು ಕಾಪಾಡು ಪನ್ನೊಂದು ಆ ಮಾತ್ರ ಒಂಜಿ ಅಪ್ಪ ಬಾಲ್ಯಕ್ಕೆ ಮುಂತೊಂದು ತಾರಾಯಕ ನಡೆಗೆ ಸಂಪೂರ್ಣವಾದ ಅನುಗ್ರಹ ಹಾಂಡಿಗೆ ಪಡ ಪಾತ್ರ ನೆತ್ತಾದ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತದೆ. ವಿಶೇಷವಾದ ಕಾರ್ಯಕ್ರಮ, ಭಾರಿ ಖುಷಿತ ಕಾರ್ಯಕ್ರಮ. ನಮ್ಮ ಕೋಟೆಕಾರ ಟೌನ್ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧಿಕಾರ ಮುಗಿವಿನ ಪೊರ್ತುಡ್ಲ ಭಾರಿ ಶೋಕರು ಭಾರಿ ಪೊರ್ಲುಡು ಒಂದು 15 ಲಕ್ಷ ರೂಪಾಯಿನ ಕೊಂಡತ್ತದೆ. ಓಡೆ ಅವಶ್ಯಕತೆ ಉಂಡ ಆಡೆ ಕಾಂಕ್ರೀಟ್ ಮಂತದ್ದು
ಭಾರಿ ಪೊರ್ಲದೊಂದು ಕಾರ್ಯಕ್ರಮ ಅಂತಾರೆ. ಆ ಕಾರ್ಯಕ್ರಮದ ವಿಶೇಷವಾದ ಕ್ಷೇತ್ರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿ ಚಂದ್ರಾಸ್ ಪಂಡಿತ ಅವಸೂಲ್ಯರು ನಮ್ಮೊಟ್ಟಿಗೆ, ನಮ್ಮ ಅಲೆಮಾರಿ ಅಲೆಮಾರಿದ ಅಧ್ಯಕ್ಷರಂಚ ನಿಗಮದ ಅಧ್ಯಕ್ಷರಾಗಿ ರವೀಂದ್ರ ಶೆಟ್ಟರುಳ್ಳೇರು ಮಾತಾಡಲ್ಲರು ಅಂಚ ಅದು ಜಾಸ್ತಿ ಪಾತೇರ ಹೋಗುಜಿ 5 ವರ್ಷಡು ಭಾರಿ ಶೋಕರು ಎಡ್ಡ ರೀತಿಯ ಕೆಲಸ ಮಂತಾರೆ. ಒಟ್ಟಾದು ಒಂಜಾದು ಸರ್ಕಾರದ ಬರ್ಪನ ಅನುದಾನನು ಓಲೋಲು ಉಪಯೋಗ ಮನ್ಪಡು ಅವಳು ಬಂತೇರು. ನಿಜವಾದ ಒಂದು ಆವಡನಂಚಿನ ನೇಮದ ಪೊರ್ತರು ಭಾರಿ ಭಂಗ ಇತ್ತಂದ್ರೆ ಆಂಡ ರವಿಯನ್ನೇ ಪಂಡೇರಿಗೆ ಅವೇ ರೀತಿ ಪೊರ್ಲು ಮಂತೇರು. ನಾನಲ್ಲ ಬೇತೆ ಐತೆ ಬಾಲಕೃಷ್ಣನ್ನೇ ಪಂಡೇರು ಪೊಲೀಸ್ತಾರೆ ಎಂಕ್ಲೆನಲ್ಲಿ ಒಂಜಿ ರೋಡು ಒಂಜಿ ಜೀರ್ಣ ವ್ಯವಸ್ಥೆ ಉಂಡು ಅಂಚನೆ ಬೇತೆ ಉಂಡು ಐಕ್ಲ ಈ ಸತ್ಯದ ಬರ್ಪುನಂಚಿನ ನಮ್ಮ ಟೌನ್ ಪಂಚಾಯತ್ಗೆ ಬರ್ಪುನಂಚಿನ ನಗರೋತ್ಥಾನ ಅನುದಾನಡು 100 ಮನ್ಪುಂಡು ಐತ ಒಟ್ಟಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಉಳ್ಳೇರು, ನಮ್ಮ ಉಸ್ತುವಾರಿ ಸಚಿವರು ಉಳ್ಳೇರು, ಐತ ಒಟ್ಟಿಗೆ ನೆಕ್ ವಿಶೇಷವಾದ ಶಾಸಕರಾದ ಭಾರತೀಯ ಜನತಾ ಪಾರ್ಟಿಡೆ ನಮ್ಮ ಪ್ರತಾಪ್ ಸಿಂಹ ನಾಯಕರನ್ನು MLCಗೆ ಜವಾಬ್ದಾರಿ ಕೊಡ್ತುಂಡು. ಐನ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಎತ್ತದು ಅರೆ ಎಂಚೆಂಚ ಅವಡು ಓಡೆ ಅವಡು ಐಕೆ ನಾನಾತ ತೇರಿ ಪಂದ ಆಯ್ನಾತ್ ಬೇಗ ಬಾಕಿದ ಬೇಲೆ ಮನ್ಪುನಲ್ಲ ಶಕ್ತಿ ಪರಮಾತ್ಮೆ ನಂಗೆ ಕೊರಡು ಪನ್ನೊಂದು ಮಂತಿನ ಬೇಲೆಗೆ ವಿಶೇಷವಾದ ಅಭಿನಂದನೆ ಕೊಡೋದು. ಎಂಚ ಈ ಸತ್ಯದ ಅಧ್ಯಕ್ಷರ ಯಾರಿಗೆ ಅವಕಾಶ ತಿಕ್ಕಂಡ ಆ ಅಧ್ಯಕ್ಷನ ಅರ್ನ ಇಲ್ಲದ ಎದುರದ ಅರ್ನ ಈ ವಾರ್ಡ್ದಕ್ಕೆ ಜನಕುಲಿಗೆ ಎಂಚಿನ ಆರೆ ಭಾಷೆ ಕೊಡ್ತಾರ ಓಟದ ಪಗ ಐನ ಕಂಪ್ಲೀಟ್ ಮಂತನಂಚಿನ ಒಂಜಿ ಸದಸ್ಯರು ಇತ್ತಿದ ಅಧ್ಯಕ್ಷರ ನಂಚಿನ ನಮ್ಮ ಜಯಶ್ರೀ ಪ್ರಫುಲ್ಲದಾಸರು ಅವರಿಗೆ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲಾ BJPದ ಪರವಾದ ಐತರ ಊರ್ದಕ್ಲ ಪರವಾದ ಅಭಿನಂದನೆ ಕೊಡೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರೆಗ್ಲ ಎನ್ನ ಉಡಲ್ದಿಂಜನ ಸೊಲುಮೇಲೆನ ಸಂದಾದಿ ಎನ್ನ ಪಾತೆರ ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. ಐಕ್ಯ ಸಂಪೂರ್ಣವಾದ ಸಹಕಾರನೆ ಕಾಯರಂಜನ ಶೇಖರ್ ಕಣ್ಣೀರು ತೊಟ್ಟ ಒಂಜಿ ಸೋಷಿಯಲ್ ವರ್ಕರ್, ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಸೋಷಿಯಲ್ ವರ್ಕರ್. ಅದಕ್ಕೆ ನಾನಾತ ಅವಕಾಶ ದಿಕ್ಕಾರದು ದೇವರಲ್ಲಿ ಪ್ರಾರ್ಥನೆ. ಈ ಊರಿನ ಎಲ್ಲ ದೈವದೇವರನ್ನು ಮನಸ್ಸ ಸ್ಮರಿಸುತ್ತಾ ನಮ್ಮೆಲ್ಲ ಗುರಿಯರಿಗೆ ವಂದಿಸುತ್ತಾ ಬಹಳ ಒಂದು ಸಂತೋಷದಾಯಕವಾದ ಒಂದು ಕಾರ್ಯಕ್ರಮ ಈಗಾಗಲೇ ಶುಭಾರಂಭಗೊಂಡಿದೆ. ನಾವು ಕಳೆದ ಬಾರಿ ಈ ಒಂದು ರಸ್ತೆಗೆ ಕಾಂಕ್ರೀಟೀಕರಣ ಮಾಡುವ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ, ಆದಷ್ಟು ಬೇಗ ನಮ್ಮ ಈ ಕೋಟೆಕಾರ ಪಟ್ಟಣ ಪಂಚಾಯತಿನ ಅಧ್ಯಕ್ಷೆ ಜಯಶ್ರೀ ಪ್ರಫುಲ್ಲದಾಸರವರು, ನಮ್ಮ ಮಾಜಿ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದಂಥ ಶೇಖರ್ ಕಣ್ಣೀರು ತೋಟರವರ ನೇತೃತ್ವದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನದಿಂದ ಈ ಒಂದು ಕಾಂಕ್ರೀಟೀಕರಣಕ್ಕೆ ನಾವು ಶಿಲಾನ್ಯಾಸ ಮಾಡೋ ಸಂದರ್ಭದಲ್ಲಿ ಹೇಳಿದ್ವಿ. ಆದಷ್ಟು ಬೇಗ ಈ ಕಾರ್ಯಕ್ರಮ ಆಗಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅನುಕೂಲವಾಗಿ ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇವತ್ತು ಇದು ಲೋಕಾರ್ಪಣೆಗೊಂಡಿದೆ. ಈ ಸಂದರ್ಭದಲ್ಲಿ ನಾನು ಈ ಒಂದು ಕಾಂಕ್ರೀಟೀಕರಣದ ಈ ಒಂದು ಕಾರ್ಯಕ್ರಮಕ್ಕೆ ಅನುದಾನವನ್ನು ಮೀಸಲಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಪಟ್ಟಣ ಪಂಚಾಯತಿನ ಅಧ್ಯಕ್ಷೆ ನಮ್ಮ ಜಯಶ್ರೀ ಪ್ರಫುಲ್ಲದಾಸರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಚಂದ್ರಾಸ್ ಪಂಡಿತ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು, ಮೈಸೂರು ವಿದ್ಯುತ್ ಇಂಡಸ್ಟ್ರಿಯಲ್ನ ಅಧ್ಯಕ್ಷರಾದಂಥ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಬೋಲಿಯಾರ್ರವರು, ನನ್ನ ಬಹಳ ಆತ್ಮೀಯರು, ಭಾರತೀಯ ಜನತಾ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದಂಥ ಚಂದ್ರಶೇಖರ್ ಉಚ್ಚಿಲ್ರವರಿದ್ದಾರೆ. ನಮ್ಮ ಮಂಡಳದ 2 ಕಾರ್ಯದರ್ಶಿಗಳು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತಂಥ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ನವೀನ್ ಪಾದಲ್ಪಾಡಿ ಅವರು ಮತ್ತು ಹೇಮಂತ್ ಶೆಟ್ಟಿ ಅವರು ಮಾತನಾಡದೆ ನಮ್ಮಿಂದ ಇನ್ನಷ್ಟು ಜನಸೇವೆ ಆಗಬೇಕು. ಇವತ್ತು ಕೋಟೆಕಾರ ಪಟ್ಟಣ ಪಂಚಾಯತಿನ ಅವಧಿ ಮುಗಿಯುತ್ತಾ ಬರುವಂಥ ಸಂದರ್ಭದಲ್ಲೂ ಕೂಡ ನಾವು ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಇವತ್ತು ಇಡೀ ನಾಡಿನಾದ್ಯಂತ ಕೊರೋನಾ ಮಹಾಮಾರಿಯ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾದ್ರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಕೊರತೆ ಆಗದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನಿಜವಾಗಿಯೂ ಆ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮೆಲ್ಲ ಶಾಸಕರುಗಳು, ಬಹಳ ಮುಖ್ಯವಾಗಿ ನಮ್ಮ ಈ ಭಾಗಕ್ಕೆ ಶಾಸಕರಾಗಿ ನಮ್ಮ ಪಕ್ಷ ಕೊಟ್ಟಂಥ ಪ್ರತಾಪ್ ಸಿಂಹ ನಾಯಕರವರು ಬರತಕ್ಕಂಥ ದಿನಗಳಲ್ಲಿ ಅವರ ಅನುದಾನವನ್ನು ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೀಸಲಿಡುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ಹಿರಿಯರ ಸೂಚನೆ ಮೇರೆಗೆ ಆಗಲಿಕ್ಕಿದೆ. ನಮ್ಮ ಕ್ಷೇತ್ರದ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಅವೆಲ್ಲಕ್ಕೂ ಕೂಡ ಸಾರ್ವಜನಿಕರ ಸಹಕಾರ ಬಹಳ ಅಗತ್ಯವಿದೆ. ಇನ್ನಷ್ಟು ಏನೆಲ್ಲ ಈ ಭಾಗದಲ್ಲಿ ಮೂಲಭೂತ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಆಗಬೇಕು ಅವೆಲ್ಲಕ್ಕೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕಿದ್ದೇವೆ. ಬರತಕ್ಕಂಥ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಈ ಭಾಗದಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತಿಗೆ ಈ ಬಾರಿ ನನಗೆ ಅನ್ನಿಸ್ತದೆ
ಒಳ್ಳೆ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಆಯ್ಕೆ ಬರುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕೊಟ್ಟಿದ್ದೇವೆ. ಯಾವತ್ತೂ ಕೂಡ ನಾವು ಕೆಲಸ ಮಾಡಿದಾಗ ನಾವು ಮತವನ್ನು ಕೇಳಲಿಕ್ಕೆ ನಮಗೆ ಬಹಳಷ್ಟು ಈಸಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ. ಜನರ ಏನು ಕಷ್ಟ ನಷ್ಟಗಳಿವೆ ಎಲ್ಲಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ನಾಯಕರುಗಳೆಲ್ಲ ಸೇರಿ ಕಾರ್ಯಕರ್ತರು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಪಕ್ಷದ ಕಾರ್ಯಕರ್ತ ಬಂಧುಗಳು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಭಾರತೀಯ ಜನತಾ ಪಕ್ಷದಿಂದ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ನಾಯಕರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಸರ್ವಶಕ್ತಿಯನ್ನು ಭಗವಂತನ ಕೊಡಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಕಾಂಕ್ರೀಟ್ ಕಡೆ ಬಹಳ ಸುಸಜ್ಜಿತವಾಗಿ ಮಾಡಿದಂಥ ಎಲ್ಲರಿಗೂ ಕೂಡ ಸಹಕರಿಸಿದವರು ಕೂಡ ಅಭಿನಂದನೆ ಸಲ್ಲಿಸುತ್ತಾ ಒಂದು ಮಾತು ನಿಲ್ಲಿಸ್ತಾ ಇದ್ದಾರೆ. ಪಟ್ಟಣ ಪಂಚಾಯತ್ ಈ ಒಂದು ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಚಂದ್ರಾಸ್ ಪಂಡಿತ್ ಅವರು ಕೊಟ್ಟಿದ್ದಾರೆ. ಆ ಆಶ್ವಾಸನೆಗೆ ತಕ್ಕ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಬಹಳ ಈ ಭಾಗದಲ್ಲಿ ಬಹಳ ನಿರೀಕ್ಷೆ ಇಟ್ಟುಕೊಂಡು ಈಗ ಕಾಂಕ್ರೀಟೀಕರಣ ಆಗಬೇಕಂತೇಳಿ ಭಾಳ ಒತ್ತಾಯ ಇತ್ತು. ಆ ಕೋಟೆಕಾರನ ಪ್ರಫುಲ್ಲ ದಾಸ್ ಅಧ್ಯಕ್ಷರು ಭಾಳಷ್ಟು ಆ ನೆನಪಿನಲ್ಲಿ ಇವತ್ತು ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಒಂದು ಅವಕಾಶನ ಗಿಟ್ಟು ಎಲ್ಲರನ್ನು ಕೂಡ ಒಂದು ಒಟ್ಟಿಗೆ ಸೇರುವಂಥ ಕೆಲಸ ಕಾರ್ಯಗಳು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮದ ಸೋಮನಾಥ ಸ್ವಾಮಿಲ್ಲ ಅಂಚೆನೆ ಅಪ್ಪೆ ಮಳೆಯಂತಪ್ಪ ಚಾಮುಂಡಿಲ್ಲ ಕಾರ್ ಗಡ್ಡ ಬುರೊಂದು ಅಂಚನೆ ಗ್ರಾಮದ ಪೂರ ಹಿರಿಯರೆಲ್ಲ ತುಂಬುದಿ ಒಂದು ಇಂತೊಂಜಿ ಕೊರ್ಲುದ ಕಾರ್ಯಕ್ರಮದ ಎಂಕಲ ಒಂಜಿ ಸಮಯನ ಕೊರನಂಚಿನ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಚಂದ್ರಸಣ್ಣೆ ಅಂಚೆನೆ ಉಪಾಧ್ಯಕ್ಷರು ಶೋಂತಣ್ಣೆ ಅಂಚನೆ ನಿಕಟಪುರ ಅಧ್ಯಕ್ಷರು ಚಂದ್ರಸಣ್ಣೆ ಕಾರ್ಯದರ್ಶಿ ಹೇಮಂತಣ್ಣೆ ಅಂಚೆ ಪ್ರಧಾನ ಕಾರ್ಯದರ್ಶಿ ನವೀನಣ್ಣೆ ಒಕ್ಕ ಊರೆರ್ಲ ಒಂಜಿ ಬೈದೇರು ಬಾರಿ ಖುಷಿಯ ಒಂದುಂಡು ನಿಂತೊಂಜಿ ಅಂಚನೆ ಎಂಗಲ ಒಂಜಿ ಕಣ್ಣೀರ್ ತೋಟ ಗ್ರಾಮಡು ಎಂಗಲ ಗಣೀರ್ ತೋಟ ಊರುಡು ಒಂಜಿ 15 ಲಕ್ಷದಿನ ಒಂಜಿ ಅನುದಾನದ ಇದು ಯಾನತ್ ಎಂಗಲ ಸದಸ್ಯರು ಪೂರೆರ್ಲ ನೀನು ಸಪೋರ್ಟ್ ಮಲ್ಪದೇರು ಅಂಚೆ ಅಕ್ಲೆಗ್ಲೋ ಒಂಜಿ ಕೃತಜ್ಞತೆ ಎಲ್ಲ ಸಲ್ಲಿಸ ಒಂದು ಈತ ಎತ್ತು ನನ್ನಲ್ಲಾತಿ ಮಸ್ತ್ ಕೆಲಸ ಉಂಡು ಐನ್ ಪೂರ ಮಲ್ಪೆರ ದೇವರ ಆಶೀರ್ವಾದ ನಟ್ಟೊಂದು. ಗೌರವಾನ್ವಿತ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ನಮ್ಮ ಕನೀರ್ ತೋಟದ 2ನೇ ವಾರ್ಡಿನ ಈ ಒಂದು ರಸ್ತೆಯ ಕಾಮಗಾರಿಯ ಒಂದು ಕೆಲಸದಲ್ಲಿ ಪಾಲ್ಗೊಂಡಂತಹ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳೇ ಹಾಗೂ ಈ ಊರಿನ ನಾಗರಿಕರೇ, ಬಹುಶಃ ಈ 2ನೇ ವಾರ್ಡನ್ನು ನಾನು ಆರಂಭದಲ್ಲೇ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಒಂದು ಮಾದರಿ ವಾರ್ಡಾಗಿ ಇದನ್ನು ನೀವು ಮಾಡಬೇಕು, ನಿಮ್ಮಿಂದ ಏನು ಸಾಧ್ಯ ಇದೆ ಅದನ್ನೆಲ್ಲ ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೇವೆ ಅಂತ. ಅದೇ ನಿಟ್ಟಿನಲ್ಲಿ ಈ ಸಲ ಅತ್ಯಂತ ಹೆಚ್ಚು ಅನುದಾನ, ಸುಮಾರು 15 ಲಕ್ಷದ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಒಂದು ಮಾಡಿದ್ದಾರೆ. ಕಾಂಕ್ರೀಟೀಕರಣ ಆಗಿದೆ. ಅದಲ್ಲದೆ ಅದರ ಗುಣಮಟ್ಟ ಅದು ಕೂಡ 18 ದಿನದಿಂದ ಸುಮಾರು 21 ದಿನದವರೆಗೆ ಒಂದೇ ಒಂದು ವಾಹನ ಇಲ್ಲಿ ಸಂಚರಿಸಿದ ಹಾಗೆ ನಮ್ಮ ಶೇಖರ್ ಕಣ್ಣೀರ್ ತೋಟದವರು ಅದರ ಮುತುವರ್ಜಿ ವಹಿಸಿದ್ದಾರೆ. ಆದ್ದರಿಂದ ಅದರ ಗುಣಮಟ್ಟ ಕೂಡ 2 ಮಾತಿಲ್ಲ, ಆ ರೀತಿ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಮುಂದೆ ಕೂಡ ಈ ವಾರ್ಡ್ನಲ್ಲಿ ಬಾಕಿ ಇರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು, ಬಹುಶಃ ಈ ಚರಂಡಿಯ ವ್ಯವಸ್ಥೆ, ಇಲ್ಲಿ ವಾಹನಗಳು ಹೋಗುವಾಗ 2 ವಾಹನಗಳು ಹೋಗಬೇಕಿದ್ರೆ ಭಾಳ ಕಷ್ಟ ಆಗ್ತದೆ. ಊರಿನವರೆಲ್ಲ ಸಹಕಾರ ನೀಡಿದರೆ ಇನ್ನಷ್ಟು ಅಭಿವೃದ್ಧಿಯನ್ನು ನಾವು ಈ ವಾರ್ಡ್ನಲ್ಲಿ ಕಾಣಬಹುದು. ಈ ದೃಷ್ಟಿಯಲ್ಲಿ ಇಲ್ಲಿ ಸಹಕರಿಸಿದಂಥ ಎಲ್ಲ ಆದ್ಯ ಮಹಾಶಯರುಗಳನ್ನು ನಾನು ಎಲ್ಲ ಊರಿನ ಪರವಾಗಿ, ಊರಿನ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.